ವೀಕ್ಷಕರೇ, ತುಳು ಸಿನಿಮಾ ಹಬ್ಬದ ಬಗ್ಗೆ ವಿಚಾರವನ್ನ ಮಾತಾಡ್ಲಿಕ್ಕಾಗಿ ನಮ್ಮ ಜೊತೆ ಇವತ್ತು ತುಳು ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ರಾಜೇಶ್ ಬ್ರಹ್ಮ ಅವರಿದ್ದಾರೆ. ಹಾಗೇನೆ ಪಮ್ಮಿ ಕೊಡಿಯಲ್ ಬೈಲ್ ಅವರು ಜಾಯಿಂಟ್ ಸೆಕ್ರೆಟರಿ. ಹಾಗೇನೆ ನಮ್ಮ ಜೊತೆ ಸಚಿನ್ ಉಪ್ಪಿನಂಗಡಿ ಇವರು ಕೂಡ ಇದ್ದಾರೆ. ಸಚಿನ್ ಉಪ್ಪಿನಂಗಡಿ ಅವರು ಸೆಕ್ರೆಟರಿ, ಅವರು ನಿರ್ಮಾಪಕರ ಸಂಘದ ಸೆಕ್ರೆಟರಿ ಅವರು ಎಲ್ಲರೂ ಸೇರಿ ನಾವು ಒಂದು ಮಾತುಕತೆಯನ್ನ ಮಾಡ್ಲಿಕ್ಕಿದ್ದೇವೆ. ಈ ತುಳು ಸಿನಿಮಾ ರಂಗ ಬೆಳೆದು ಬಂದ ಹಾದಿ, ಹಾಗೇನೆ ತುಳು ಚಲನಚಿತ್ರದ ವಿಚಾರಗಳನ್ನ ಹೇಗೆ, ಅಂದ್ರೆ ಎಷ್ಟು ಕಷ್ಟಗಳನ್ನು ಬಂದು ತುಳು ಚಲನಚಿತ್ರ ರಂಗ ಬೆಳೆದು ಬಂದಿದೆ ಎನ್ನುವುದನ್ನು ನಾವು ಇವತ್ತು ವಿವರಿಸಬೇಕಾಗಿದೆ. ಅದಕ್ಕಾಗಿ ನಮ್ಮ ನಿರ್ಮಾಪಕರ ಸಂಘ, ಮುಖ್ಯವಾಗಿ ನಿರ್ಮಾಪಕರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಹಣ ಹಾಕಿದ್ದಾರೆ, ಆದ್ರೆ ಅದನ್ನ ಹಣ ತೆಗೆಯುವಂಥದ್ದು ಅದು ಸಹ ಕಷ್ಟದ ವಿಚಾರ. ಹಾಗೆ ಅದನ್ನ ವಿವರಿಸ್ಲಿಕ್ಕಾಗಿ ನಮ್ಮ ಜೊತೆ ಮೂವರು ತುಂಬಾ ತರುಣರು, ಹಾಗೇನೆ ಅವರು ಹೇಗೆ ಸಿನಿಮಾ ರಂಗದಲ್ಲಿ ತೊಡಗಿಕೊಂಡಿದ್ದಾರೆ, ಇದರ ಜೊತೆಗೆ ಸಿನಿಮಾ ಹಬ್ಬವನ್ನು ಹೇಗೆ ಆಚರಿಸ್ತಾರೆ, ಅಂದ್ರೆ ಒಂದು ಶೋ ಮಾಡ್ತಾರೆ, ಅದ್ರ ಜೊತೆಗೆ ಅವರಿಗೆ ಅದಕ್ಕಾಗಿ ಎಷ್ಟು ಕಷ್ಟ ಪಡ್ತಾರೆ ಎನ್ನುವುದನ್ನು ನಾವು ಕೂಲಂಕುಷವಾಗಿ, ಅಂದ್ರೆ ಅವರ ಮನದಾಳದಿಂದ ಮಾತುಗಳನ್ನ ಆಡುವುದಕ್ಕಾಗಿ ನಾನು ಅವ್ರನ್ನ ನಮ್ಮ ಸ್ಟುಡಿಯೋದಲ್ಲಿ V4 ಸ್ಟುಡಿಯೋದಲ್ಲಿ ಕರೆದಿದ್ದೀನಿ. ಎಲ್ಲರಿಗೂ ಸ್ವಾಗತ. ಮುಖ್ಯವಾಗಿ ರಾಜೇಶ್ ಬ್ರಹ್ಮ ಅವರು, ಹಾಗೇನೆ ಸಚಿನ್ ಅವರು, ಹಾಗೇನೆ ಇವರಿಗೂ ಕೂಡ ಪಮ್ಮಿ ಕೊಡಿಯಲ್ ಬೈಲ್ ಅವರಿಗೂ ಕೂಡ ಸ್ವಾಗತ. ಮೊದಲಾಗಿ ನಾನು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡುವಂತಹದ್ದು, ರಾಜೇಶ್ ಬ್ರಹ್ಮ ಅವರು ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ರಾಜೇಶ್ ಬ್ರಹ್ಮ ಅವರು, ನಿಮಗೆ ಯಾಕೆ ಈ ಹಬ್ಬವನ್ನ ಆಚರಿಸಲಿಕ್ಕೆ ಇಷ್ಟ ಆಯಿತು? ಅಂದ್ರೆ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಇದು ಯಾಕೆ ನೀವು ತುಳು ಚಲನಚಿತ್ರ ಹಬ್ಬವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ನೋಡಿ, ತುಳು ಫಿಲ್ಮ್ ಫೆಸ್ಟಿವಲ್ ಅನ್ನೋದು ಮುಖ್ಯವಾಗಿ ದೇಶದ ಎಲ್ಲಿ ಚಿತ್ರರಂಗ ಇದೆ ಅವ್ರದ್ದೆಲ್ಲ ಒಂದು ಫಿಲ್ಮ್ ಫೆಸ್ಟಿವಲ್ ನಡೀತದೆ. ದೇಶದಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೊರಿಯನ್ ಭಾಷೆ ಆಗಲಿ, ಫ್ರೆಂಚ್ ಆಗಲಿ, ಶ್ರೀಲಂಕನ್ ಭಾಷೆ ಆಗಲಿ, ಅಥವಾ ನಮ್ಮ ಇದು ಕರ್ನಾಟಕದ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಂತ ನಡೀತದೆ, ಗೋವಾ ಫಿಲ್ಮ್ ಫೆಸ್ಟಿವಲ್ಲು, ಕಲ್ಕತ್ತಾ ಫಿಲ್ಮ್ ಫೆಸ್ಟಿವಲ್ಲು, ಇದೇ ಥರ ತುಂಬ ನಡೀತದೆ. ಎಲ್ಲ ಸ್ಟೇಟ್ ಅವ್ರದ್ದು ನಡೀತಾ ಇರುತ್ತೆ. ಅವ್ರದ್ದೆಲ್ಲ ಒಂದು ಚಿತ್ರರಂಗ ಇದೆ. ಹಾಗೆ ಇಲ್ಲಿ ನಮ್ಮ ಸಿನಿಮಾ ನಡೀತಾ ಇದೆ, ಸಿನಿಮಾ ಬರ್ತಾ ಇದೆ. ಈಗ ನಮ್ಮ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಗೊತ್ತಾಗಿದ್ದು 2 ವರ್ಷದಿಂದ ಗೊತ್ತಾಗಿರೋದು. 1 ವರ್ಷ ಸಿನಿಮಾ ಓಡಿದೆ, 200 ದಿವಸ ಓಡಿದೆ, 175 ದಿವಸ ಓಡಿದೆ ಅನ್ನೋದೆಲ್ಲ ಗೊತ್ತಾಗ್ತಿದೆ. ಅಂದರೆ ಕನ್ನಡ ಇಂಡಸ್ಟ್ರಿ ಒಂದೊಂದು ಸಿನಿಮಾ ಬರ್ತಾ ಇದೆ, 2 ಸಿನಿಮಾ ಬರ್ತಾ ಇದೆ ಅಂತ. ಮೊದಲು ಸಿನಿಮಾ ಹೇಗಂದ್ರೆ ಒಂದು ಅವಾರ್ಡ್ ಬಂದಾಗ ಮಾತ್ರ, ನ್ಯಾಷನಲ್ ಅವಾರ್ಡ್ ಬಂದಾಗ ತುಳು ಸಿನಿಮಾ ಅಂತ ಒಂದು ಯಾವುದೋ ಮಾಡಿದ್ದಾರೆ ಅಂತ. ಬಟ್ ಈ ಮಟ್ಟದಲ್ಲಿ ಚಿತ್ರರಂಗ ಬೆಳೆದಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಚಿತ್ರರಂಗ ಬೆಳಿಬೇಕಂದ್ರೆ ಎಲ್ಲ ಸಿನಿಮಾಗಳು ಒಟ್ಟಿಗೆ ಹಾಕೋದು, ಎಷ್ಟೊಂದು ಸಿನಿಮಾ ಇದೆಯಾ ಅನ್ನೋದು ಬೇರೆ ಭಾಷೆಗಳ ಸಿನಿಮಾ ಚಿತ್ರರಂಗದವ್ರಿಗೆ ಚಿತ್ರರಂಗದವ್ರಿಗೆ ಗೊತ್ತಾಗ್ತಿರೋದು ನಾವು ಹೇಳೋದು. ಚಿತ್ರರಂಗದವ್ರಿಗೆ ಗೊತ್ತಾದ್ರ ಮೇಲೆ ಬೇರೆ ಜನರಿಗೆ ಗೊತ್ತಾಗಲಿ, ಬೇರೆ ಅಲ್ಲಿನ ಜನರಿಗೆ. ಆ ಕಾರಣಕ್ಕೋಸ್ಕರ ಒಂದು ತುಳು ಫಿಲ್ಮ್ ಫೆಸ್ಟಿವಲ್ ಅಂತ ಮಾಡೋದು. ಅಂದರೆ ನಮ್ಮ ಚಿತ್ರರಂಗನೂ ಪೈಪೋಟಿ ಕೊಡುವಂಥ ಒಂದು ಚಿತ್ರರಂಗ ಆಗಿ ಬೆಳೆಸ್ತಾ ಇದ್ದೀವಿ ಅನ್ನೋದನ್ನ ಬೇರೆ ಚಿತ್ರರಂಗದವರಿಗೆ ಮುಖ್ಯವಾಗಿ ತೋರಿಸ್ತಾ ಇದ್ದೀವಿ. ಅದಲ್ಲದೆ ನಮಗೆ ಸರ್ಕಾರದ ಗಮನ ಸೆಳಿಬೇಕಂದ್ರೆ, ಅಂದರೆ ಒಂದು ಯಾವುದೋ ಒಂದು ಸಿನಿಮಾ ಬರ್ತದೆ, ಯಾಕಂದರೆ ಪ್ರಾದೇಶಿಕ ಭಾಷೆ ಅಂತ 5 ಭಾಷೆಯಲ್ಲಿ ಒಂದು ತುಳು ಒಂದು ಪ್ರಾದೇಶಿಕ ಭಾಷೆ. ಅದರಲ್ಲಿ ಅವರಿಗೆ ಸಬ್ಸಿಡಿ ಕೊಡುವಾಗ, ಅದು ಸಬ್ಸಿಡಿ ಕೊಡುವಾಗ ಕನ್ನಡ ಸರ್ಕಾರ ಸಬ್ಸಿಡಿ ಕೊಡುವಾಗ 5 ಪ್ರಾದೇಶಿಕ ಭಾಷೆಯಲ್ಲಿ 4 ಸಿನಿಮಾ ಕೊಡ್ಬೋದಂತ ಮಾಡಿದ್ದಾರೆ. 5 ಭಾಷೆಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. 4 ಭಾಷೆಗೆ ಮಾತ್ರ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರ ಸರ್ಕಾರದ ಗಮನದಲ್ಲಿಯೂ ಅಂದ್ರೆ ಇಷ್ಟೇ ಇರ್ಬೋದು ಸಿನಿಮಾ ಅನ್ನೋ ತರ. ಅಂದ್ರೆ ಅವ್ರು ಸಬ್ಸಿಡಿ ಕೊಡ್ತಾ ಇದ್ದಾರೆ, ಪ್ರಾದೇಶಿಕ ಸಿನಿಮಾಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಒಂದೊಂದು ಬರ್ತಾ ಇದೆ, 2 ವರ್ಷಕ್ಕೊಂದು ಬರುತ್ತೆ, 2 ಬರುತ್ತೆ. ಅಂದ್ರೆ 5 ಭಾಷೆಯಲ್ಲಿ ಸೇರಿ ಆ ತರ ಬರ್ತಾರಂತ ಇವಾಗ ಮಾಡಿದ್ದಲ್ಲ, ಅದು ಎಷ್ಟೋ ವರ್ಷ ಹಿಂದ್ಗಡೆ ಮಾಡಿರೋದು. ಆ ಸರ್ಕಾರದವರಿಗೂ ನಮ್ಮ ಗಮನ ತರಬೇಕಾಗತ್ತೆ. ಇಷ್ಟೊಂದು ಸಿನಿಮಾ ನಡೀತಾ ಇದೆ ಅಂದ್ರೆ ಇದು ಕನ್ನಡ ಚಿತ್ರರಂಗ ತರನೇ. ಕನ್ನಡ ಚಿತ್ರರಂಗ ಸ್ಟಾರ್ಟಿಂಗ್ ಬೆಳೆಯುವಾಗ 1 ವರ್ಷಕ್ಕೊಂದು, 2 ವರ್ಷಕ್ಕೊಂದು, 3 ವರ್ಷಕ್ಕೆ 2, ಆ ಥರ ಎಲ್ಲ ಗ್ಯಾಪಲ್ಲಿ ಬಂದಂಥ ಸಿನಿಮಾ. ಈಗ ನಾವು ಇಲ್ಲಿ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಸರ್ಕಾರ ಗಮನ ತರಬೇಕು, ವಾರ್ತಾ ಇಲಾಖೆ ಗಮನ ತರಬೇಕು, ಮತ್ತು ವಾಣಿಜ್ಯ ಮಂಡಳಿಗೂ, ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿಗೂ ಸಹ ಇದನ್ನು ಗಮನ ತಂದು ಈ ಮಟ್ಟದಲ್ಲಿ ಬೆಳೆದಿದೆ ಚಿತ್ರರಂಗ. ನಮಗೂ ಒಂದು ಫೆಸಿಲಿಟಿ ಬೇಕಾದ್ರೆ, ಈಗ ಸಬ್ಸಿಡಿ, ಈಗ ಒಂದು ನೋಡಿ 12 ಥಿಯೇಟರ್ಗಳಿರುವಂಥ ಒಂದು ಸೆಂಟರ್ ಇರುವಂಥ ಒಂದು ಚಿತ್ರರಂಗ ಇದು. ಅಷ್ಟರಲ್ಲಿ 1.5 ಕೋಟಿ ಹಾಕಿ ಸಿನಿಮಾ ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್. ಅವರಿಗೆ ಬೇರೆ ರಿಟರ್ನ್ಸ್ ಏನಿಲ್ಲ. ಕನ್ನಡದವ್ರಿಗಾದ್ರೆ TV ರೇಟ್ಸ್ ಇದೆ, DVD ರೇಟ್ಸ್ ಇದೆ, ಡಬ್ಬಿಂಗ್ ರೇಟ್ಸ್ ಇದೆ, ಎಲ್ಲ ಇದೆ. ಆದರೆ ನಮ್ಮ ತುಳು ಸಿನಿಮಾದವರಿಗೆ ಯಾವ ರೇಟ್ಸ್ ಇಲ್ಲ. ಓನ್ಲಿ ಇಲ್ಲಿನ ಪ್ರೇಕ್ಷಕರು ನಂಬ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ.
ಅದು 12 ಸೆಂಟ್ರು. ಎಂಥ ಒಳ್ಳೆ ಸಿನಿಮಾ ಆದರೂ ಲಾಭ ಬರಬೇಕಂದ್ರೆ 5 ಲಕ್ಷ ಬರಬೇಕಂದ್ರೆ ತುಂಬ ಜೀವ ಹೋಗ್ತದೆ. ಆ ಮಟ್ಟದಲ್ಲಿರುವಾಗ ನಮಗೆ ಸೋರ್ಸ್ ಬೇರೆ ಕಡೆಯಿಂದ ಏನಾರು ಬರಲಿ. ಮತ್ತು ಥಿಯೇಟ್ರ್ಗಳ ಸಮಸ್ಯೆ ಇದೆ, ಥಿಯೇಟ್ರ್ಗಳ ಸಮಸ್ಯೆಗೂ ಒಂದು ಪರಿಹಾರ ತಗೊಳ್ಳೋದಕ್ಕೋಸ್ಕರ ಒಂದು ಒಗ್ಗಟ್ಟಲ್ಲಿ ನಾವು ಇದ್ದೀವಿ ಅಂತ ಸರ್ಕಾರ. ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕೇಳ್ತೇವೆ, ಸರ್ಕಾರ ಕೇಳ್ತೇವೆ, ನೀವೆಲ್ಲ ಒಗ್ಗಟ್ಟಾಗಿ ಬನ್ನಿ, ಕಾರ್ಮಿಕರು, ನಿರ್ಮಾಪಕರು, ಕಲಾವಿದರು, ಡಿಸ್ಟ್ರಿಬ್ಯೂಟ್ರು ಎಲ್ಲ ಒಗ್ಗಟ್ಟಾಗಿ ಬನ್ನಿ ಅಂತ. ಸೊ ಅವ್ರು ಒಗ್ಗಟ್ಟು ನೋಡಿದ್ರೆ ನಾವು ಏನೇ ಮಾಡಬೇಕಂದ್ರೆ ಒಬ್ರಿಗೆ ಮಾಡೋಕ್ಕಾಗಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ಬೋದು ಅಂತ. ಹಾಗೆ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಒಗ್ಗಟ್ಟಾಗಿ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ ಅನ್ನೋದು ತೋರಿಸ್ಕೊಡ್ಬೇಕು ಅನ್ನೋದು ಉದ್ದೇಶ. ಒಂದು ಸ್ಪೆಷಾಲಿಟಿ ನಾನು ಯಾನ 2 ಕೇಂದ್ರ ದಾಯಿಗೆ ಪರ್ಬ ಬೋಡು ನಮ್ಮ ಎಂಗ್ಲೈಟ್ ಮಸ್ತ್ ಜನ ಕೆಲವು ಪಿಕ್ಚರ್ ಪೂರ ತೂವನ್ನಕ್ಕೆ ಮಸ್ತ್ ಜನ ಒಳ್ಳೆಯರು. ನಮ್ಮ ಪೂರ ಒಟ್ಟು ಸೇಡ್ ನಮ್ಮ ಪರ ಪಿಕ್ಚರ್ ಹೊಸ ಪಿಕ್ಚರ್ ಪೂರ ಈಗ ನಮ್ಮ ತುಳು ಸಂಸ್ಥೆ ಒಂಜಿ ಒಟ್ಟಿಗೆ ತೂಪಿನ ಒಂಜಿ ಅವಕಾಶ ತೆಕ್ಕಿನೇಟ್ ನಮಗೆ ಪರ್ಬಾರ್ ಮಲ್ಪನ ಉದ್ದೇಶ. ಪ್ಲಾನ್ ಸಾಧಾರಣ 40 ವರ್ಮ ಪಿಕ್ಚರ್ ಉಂಟು. ಮುಖ್ಯವಾಗಿ ಒಂದು ವಿಷಯ ರಾಜೇಶ್ ಅವರೇ, ಏನಾಗಿದೆ ಅಂತ ಹೇಳಿದರೆ ಈ ಯೂತ್ ಸಿನಿಮಾ ನೋಡ್ತಾರೆ ಅಷ್ಟೇ ಬಿಟ್ಟರೆ ಅವರನ್ನು ಥಿಯೇಟರ್ಗಳಿಗೆ ಎಳೆಯುವಂಥ ಪ್ರಯತ್ನಗಳಾಗ್ತಾ ಇಲ್ಲ ಅಂತ ಹೇಳುವಂಥದ್ದು. ಅದು ನಿಮಗೆ ಹೇಗೆ ಹೇಳ್ತೀರಿ? ಬರೀ ಕನ್ನಡ ತುಳು ಚಿತ್ರರಂಗ ಅಲ್ಲ, ಕನ್ನಡ ಚಿತ್ರರಂಗ ಆಗಲಿ, ಹಿಂದಿ ಚಿತ್ರರಂಗ ಆಗಲಿ, ಅಥವಾ ತಮಿಳು ಚಿತ್ರರಂಗ ಆಗಲಿ, ಎಲ್ಲರನ್ನೂ ಎಳೆಯೋಕ್ಕಾಗಲ್ಲ. ತುಳು ಎಲ್ಲರೂ ಬರಬೇಕಂತ ಏನಿಲ್ಲ ಸಿನಿಮಾಕ್ಕೆ. ನೋಡಿ, ಸಿನಿಮಾ ಒಂದು ತುಳುವಲ್ಲಿ ಸಿನಿಮಾ 1.5 ಲಕ್ಷ ಜನ ಸಿನಿಮಾ 2 ವಾರದಲ್ಲಿ ನೋಡಿದ್ರೆ, 2 ವಾರದಲ್ಲಿ 1.5 ಲಕ್ಷ ಜನ ಸಿನಿಮಾ ನೋಡಿದ್ರೆ ಸೂಪರ್ ಡೂಪರ್ ಹಿಟ್. ಅಂದರೆ ಅಷ್ಟೇ ರೇಷಿಯೋ ಸಿನಿಮಾ ನೋಡುವಂಥ. ಈಗ ತೆಲುಗು ನೋಡ್ತಾರೆ, ತೆಲುಗಲ್ಲಿ ಎಷ್ಟು ಅಲ್ಲಿರೋ 8 ಕೋಟಿ ಜನರಿಗೆ 8 ಕೋಟಿ ಜನ ನೋಡಲ್ಲ ತೆಲುಗಲ್ಲಿ ಅಥವಾ ತಮಿಳಲ್ಲಾಗಲಿ, ಅಷ್ಟು ಜನ ನೋಡಲ್ಲ. ಹಬ್ಬ ಬಂದರೆ ಒಂದು 15 ಲಕ್ಷ 20 ಲಕ್ಷ 25 ಲಕ್ಷ ಜನ ಸಿನಿಮಾ ನೋಡ್ತಾರೆ. ಅಂದರೆ ಎಲ್ಲರೂ ಅಷ್ಟು % ನೋಡಲ್ಲ ಇರೋದ್ರಲ್ಲಿ. ಅಂದರೆ ಕೆಲವರಿಗೆ ಮೆಂಟಾಲಿಟಿ ಬೇರೆ. ಈಗ ಕಾಮಿಡಿ ಸಿನಿಮಾನ ಕೆಲವು ಟ್ರೆಂಡ್ ಆಗ್ತಾ ಇದೆ, ಆ ಥರ ಇವ್ರು ಬರ್ತಾ ಇದ್ದಾರೆ, ಇನ್ನು ಆಡಿಯನ್ಸ್ ಬರ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಬರ್ಬೋದು, ಇನ್ನು ಬೇರೆ ಯಂಗ್ಸ್ಟರ್ಗಳಿಗೆ ಕಾಮಿಡಿ ಬೇಡ, ಇನ್ನು ಬೇರೆ ಬೇಕಂತ ಹೇಳಿದ್ರೆ, ಅಂದರೆ ಇಬ್ಬರಿಗೂ ಟ್ರೆಂಡ್ ಆಗೋ ಥರ ಸಬ್ಜೆಕ್ಟ್ ಬಂದಾಗ ಆಟೋಮೆಟಿಕ್ ಬರ್ತಾರೆ. ಯಂಗ್ಸ್ಟರ್ಗಳೇ ಹೆಚ್ಚಾಗಿ ನಾವು ಈಗ ನೋಡ್ತಿರೋ ಥಿಯೇಟ್ರಲ್ಲಿ ನೋಡುವ ಯಂಗ್ಸ್ಟರ್ಗಳೇ ತುಂಬ ಜನ ಬರ್ತಾರೆ, ಫ್ಯಾಮಿಲಿ ಬರ್ತಾ ಇದ್ದಾರೆ. ಅದು ಒಂದು ನಮ್ಮ ಪ್ಲಸ್ ಏನಂದರೆ ತುಳು ಆಡಿಯನ್ಸಿಗೆ ಫ್ಯಾಮಿಲಿಗಳು ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಮಗೆ. ವೀಕ್ಷಕರೇ, ನಾನು ಇನ್ನಷ್ಟು ಈ ತುಳು ಸಿನಿಮಾ ಫೆಸ್ಟಿವಲ್ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ. ಸರ್, ನಾನು ಸಚಿನ್ ಅವರ ಹತ್ರ ಮಾತಾಡಬೇಕು. ಏನಂತ ಹೇಳಿದರೆ, ಈ ತುಳು ಸಿನಿಮಾ ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅಂದರೆ ನೀವು ಹೇಗೆ ಇದು ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ನನಗೆ ಸ್ವಲ್ಪ. ಈಗಾಗಲೇ ರಾಜೇಶ್ ಬ್ರಹ್ಮ ಅವರು ಹೇಳಿದ ರೀತಿ ಚಿತ್ರರಂಗ ಯಾವ ರೀತಿ ಬೆಳೆದಿದೆ ಅಂತ ಹೇಳೋದು ಯಾರಿಗೂ ಗೊತ್ತಿಲ್ಲ ಇನ್ನು. ತುಳು ಸಿನಿಮಾ ತುಂಬಾ ಬರ್ತಾ ಇದೆ, ವರ್ಷಕ್ಕೆ 10, 15, 20 ಸಿನಿಮಾ ರೀಚ್ ಆಗ್ತಿದೆ. ಈಗ ಬರುವ ವರ್ಷ 20 ಇರ್ಬೋದು ಅಂತ ಕಾಣ್ತಿದೆ ಬಹುಶಃ. ಇಷ್ಟೊಂದು ಸಿನಿಮಾಗಳು ಆಗ್ತಾ ಇರುವಾಗ ಅದಕ್ಕೆ ಬೇಕಾಗುವಂಥ ಫೆಸಿಲಿಟೀಸ್ಗಳಾಗಿರ್ಬೋದು, ಅಲ್ಲ ಮಾರ್ಕೆಟ್ ಆಗಿರ್ಬೋದು, ಇನ್ನೂ ಕ್ರಿಯೇಟ್ ಆಗಿಲ್ಲ. ನಿರ್ಮಾಪಕರು ನಿರ್ಮಾಣ ಮಾಡ್ತಿದ್ದಾರೆ ಅಷ್ಟೇ, ಬಂಡವಾಳ ಹಾಕ್ತಿದ್ದಾರೆ. ಆ ಬಂಡವಾಳನ ತೆಗಿಬೇಕಾದಂತಹ ಮಾರ್ಕೆಟ್ ಇನ್ನೂ ಸೆಟ್ ಆಗಿಲ್ಲ ಅಂತೇಳೋ ಒಂದು ವಿಚಾರ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈ ಫೆಸ್ಟಿವಲ್ನ ಮೂಲಕ ಆ ಒಂದು ಮಾರ್ಕೆಟನ್ನು ಕ್ರಿಯೇಟ್ ಮಾಡಬೇಕು, ಅಥವಾ ಸರ್ಕಾರಕ್ಕೆ ಒಂದು ಗಮನಕ್ಕೆ ಬರಬೇಕು. ನಮ್ಮ ಅಗತ್ಯಗಳೇನಿದೆ, ಸಬ್ಸಿಡಿ ವಿಚಾರ ಆಗಿರ್ಬೋದು, ಥಿಯೇಟರ್ ವಿಚಾರ ಆಗಿರ್ಬೋದು, ಏನೆಲ್ಲ ಇದೆ, ಇಂಡಸ್ಟ್ರಿ ಯಾವ ರೀತಿ ಬೆಳೆದಿದೆ ಅಂತ ಹೇಳೋದನ್ನು ತೋರಿಸ್ಬೇಕು ಅನ್ನೋದು ಒಂದು ಒಳ್ಳೆಯ ಉದ್ದೇಶ. ಅದ್ರ ಜೊತೆಗೆ ಹಳೆ ಸಿನಿಮಾಗಳು ಅದೇ ರೀತಿ ಕೆಲವು ಸಿನಿಮಾ ಬಂದು ಹೋಗಿರುತ್ತೆ. ಈಗ ಅವ್ರು ಹೇಳಿದಂಗೆ 1.5 ಲಕ್ಷ ಜನ ಸಿನಿಮಾ ನೋಡಿದರೆ ಆಯಿತು ಅಂತ. ಎಷ್ಟೋ ಸಲ ಏನಾಗುತ್ತೆ ಅಂದರೆ ಆಡಿಯನ್ಸ್ಗೆ ಟೈಮ್ ಇರಲ್ಲ, ಇಲ್ಲಾಂದ್ರೆ ಫಸ್ಟ್ ವೀಕ್ ಪಬ್ಲಿಸಿಟಿ ಏನೋ ಫಸ್ಟ್ ವೀಕಲ್ಲಿ ವೀಕ್ ಆಗಿಬಿಟ್ಟು ಸೆಕೆಂಡ್ ವೀಕಲ್ಲಿ ಆಗುವಾಗ ಥಿಯೇಟ್ರ್ ಅವ್ರು ಸಿನಿಮಾ ತೆಗ್ದಿರ್ತಾರೆ. ಇಂಥದ್ದೆಲ್ಲ ಸಮಸ್ಯೆ ಇರುತ್ತೆ. ಸೊ ಇಂಥದ್ದೆಲ್ಲ ಇರುವಾಗ ಇನ್ನೊಂದು ಅವಕಾಶ, ಜನರಿಗೂ ಒಂದು ಅವಕಾಶ. ನಮ್ಮ ಇಂಡಸ್ಟ್ರಿ ಸೈಡಿಂದ ನೋಡಲಿಕ್ಕೆ ಹೋದರೆ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್, ನಾವೊಂದು ಮಾರ್ಕೆಟ್ ಕ್ರಿಯೇಟ್ ಮಾಡ್ತಿದ್ದೀವಿ. ಅದೇ ರೀತಿ ಜನರಿಗೆ ಇನ್ನೊಂದು ಅವಕಾಶ, ಸಿನಿಮಾ ನೋಡೋದಕ್ಕೆ ಇನ್ನೊಂದು ಅವಕಾಶನೂ ಮಾಡಿಕೊಡ್ತಾಯಿದ್ದೀವಿ. ಪಮ್ಮಿ ಸರ್, ಈರು ಎಂಚ ಜನಕ್ಲೇನು ವೈಪರ್ ಈ ಪರ್ಪಗ್
ಇನ್ನಕ್ಕೆ ಸಾಧಾರಣ ಒಂಜಿ 40 ಪಿಕ್ಚರ್ಗೆ ಐತ ಇನ್ನು ಪ್ರೊಡ್ಯೂಸರ್ ನಕ್ಲೇರು ಅಕ್ಲ ಟಿಕೆಟ್ ನಮ್ಮ ಕೊಡ್ತಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಸಾಧಾರಣ ಟಿಕೆಟ್ ಬರೋರು ಬಂದ್ಪಿನ ಒಂಜಿ ನಿರೀಕ್ಷೆ ಇಲ್ಲ. ಒಟ್ಟು ಎಷ್ಟು ಫಿಲಮ್ಸ್ ಶೋ ಮಾಡ್ತೀರಿ ಸರ್ ರಾಜೇಶ್? 49 ಸಿನಿಮಾ, 49 ಶೋ, 24 ಸಿನಿ ಪೊಲೀಸಲ್ಲಿ ಓಕೆ, ಹೊಸ ಸಿನಿಮಾ ಇರುತ್ತೆ. ಹಳೆ ಸಿನಿಮಾ ಡಾನ್ ಬಾಸ್ಕೋದಲ್ಲಿದೆ, ಅದು 25 ಸಿನಿಮಾ ಬರುತ್ತೆ. ಹಳೆ ಸಿನಿಮಾಗಳಲ್ಲಿ ಮುಖ್ಯವಾಗಿ ಯಾವುದು ಅಂತ ಹೇಳ್ಬೋದಾ ಸರ್? ಮುಖ್ಯ ಅಂತ ಎಲ್ಲದೂ ಮುಖ್ಯ. ನಾವು ಮುಖ್ಯ ಅಂತ ಎಲ್ಲದೂ ಮುಖ್ಯ, ನಮ್ಗೆ ಎಲ್ಲದೂ ಮುಖ್ಯ. ಹೌದೌದು. ಅದ್ರ ಒಳ್ಳೊಳ್ಳೆ ಸಿನಿಮಾ ಇದೆ. ನಾವು ಈಗ ನೋಡಿ, ಇವತ್ತು ಈಗ ನಾವು ಆಫೀಸಿಂದ ಬರಬೇಕಾದ್ರೆ ಒಬ್ರು ಲೇಡಿ ಮೊನ್ನೆ ಆಫೀಸಿಗೆ ಬಂದ್ಬಿಟ್ಟು ನಮ್ಮ ಹತ್ರ ಒಂದು ಗೋಲ್ಡನ್ ಪಾಸ್ ಅದು, ಅಂದರೆ ಎಲ್ಲ ಸಿನಿಮಾ ಟಿಕೆಟ್ನ 1500 ರೂಪೀಸಿಗೆ ಎಲ್ಲ ಸಿನಿಮಾ ಟಿಕೆಟ್ ಎಲ್ಲದೂ ಸಿನಿಮಾ ನೋಡ್ಬೋದು. ಆ ಥರದ್ದು ಒಂದು ಪಾಸ್ ತೊಗೊಂಡು ನಂಗೆ ಇದು ಹಳೆ ಸಿನಿಮಾ ಇದು ನೋಡಬೇಕು ಅಂತ ಹೇಳ್ಕೊಂಡು ಬಂದ್ರೆ, ಅಂದರೆ ಆ ಥರದವ್ರು ತುಂಬ ಜನ ಇದ್ದಾರೆ. ಈಗ ನಾವು ಈ ಕೆಲವರು ಗೋಲ್ಡನ್ ಪಾಸ್ ತೊಗೊಳ್ತಾರೆ, ಎಲ್ಲ ಸಿನಿಮಾ ನೋಡ್ಬೋದು ಅಂತ ಹೇಳ್ಬಿಟ್ಟು ತೊಗೊಳ್ತಾರೆ. ಇನ್ನು ಕೆಲವರು ಆ ಸಿನಿಮಾ ನೋಡ್ಬೇಕಂತ ಪೇಪರ್ ಆ್ಯಡ್ ಹಾಕಿದ ತಕ್ಷಣ ಅದು ಆ ಸಿನಿಮಾ ನೋಡ್ಬೇಕಂತಲೇ ವೇಟಿಂಗಲ್ಲಿ ಇರ್ತಾರೆ ಜನ. ಸೊ ಅದು ಸ್ವಲ್ಪ ಪ್ಲಸ್ ಆಗುತ್ತಲ್ಲ ಅಂತ. ಮುಖ್ಯವಾಗಿ ಅದು KN ಟೇಲರ್ ಅವರು, ದಂಡಕೇರಿ ಅವ್ರದ್ದು, ಆಮೇಲೆ ತುಂಬ ಫಿಲ್ಮ್ ಜಯಮಾಲಾ ಅವ್ರದ್ದು ಫಿಲ್ಮ್ ಕೂಡ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ನೀವು ಮೇಯ್ನ್ ಆಗಿ ಕಾನ್ಸಂಟ್ರೇಟ್ ಮಾಡಿರುವಂಥ ಓಲ್ಡೆಸ್ಟ್ ಇದರಲ್ಲಿ ಯಾವ ಫಿಲ್ಮ್ ಅದು? ಮೈಯ ಮಲ್ಲಿಗೆ ಇದೆ, ಒಳ್ಳಿದೋಟ, ಅದರಲ್ಲಿ ಸಾಂಗ್ ಎಲ್ಲ ತುಂಬ ಚೆನ್ನಾಗಿರುವಂಥ ಹಿಟ್ ಸಾಂಗ್ ಹೌದು. ಕೋಟಿ ಚೆನ್ನಯ್ಯ ಹಳೇದಿದೆ, ಹೊಸದು ಇದೆ. ಆಮೇಲೆ ತುಳುನಾಡ ಸಿರಿ, ಪೆಟ್ಟಾಯ್ತಿಲಿ, ದೇವೆರೆ, ಆಮೇಲೆ ಬದಿ, ಬಿರ್ಸೆ, ಆಮೇಲೆ ಮಾರಿಬಲೆ, ನ್ಯಾಷನಲ್ ಅವಾರ್ಡ್, ಆ ಥರದ್ದೆಲ್ಲ ಅಂತ ತುಂಬ ಇದೆ. ರಿಕ್ಷಾ ಡ್ರೈವರ್ ಸ್ಟೇಟ್ ಅವಾರ್ಡ್ ಬಂದಿದೆ. ನಮ್ಮ ಈಗ ಇದು ಇದರಲ್ಲಿ ಈ ಒಂದು ಒರೆಯದ ಅಸಲ್ಲು ಅದು ಅಲ್ಲೇ ಡಾನ್ ಬಾಸ್ಕೋದಲ್ಲಿ ಮಾಡ್ತಿದೆ. ಸೊ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇರುವಂಥ ಸಿನಿಮಾ. ಆ ಥರದ್ದು ಎಲ್ಲ ಸಿನಿಮಾನು ಹೇಳೋಕ್ಕಾಗಲ್ಲ, ಎಲ್ಲ ಸಿನಿಮಾನು 99% ಹೇಳಿದ್ರೆ ನಾವು ಯಾವ ಸಿನಿಮಾನು ಕಮ್ಮಿ ಇಲ್ಲ, ಯಾವ ಸಿನಿಮಾ ಜಾಸ್ತಿ ಇಲ್ಲ, ಎಲ್ಲದು. ಅಂದರೆ ಈ ಶೋದಲ್ಲಿ ಏನು ಅದು ನೀವು ಹೇಳಿದ ಆ ಪಾಸದ ವಿಚಾರವನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದು? ನೋಡಿ, ಟಿಕೆಟ್ಗೆ ಸಿನಿ ಪೊಲೀಸಲ್ಲಿ 100 ರೂಪೀಸ್ ಇದೆ. ಹೌದು ಹೌದು. ಡಾನ್ ಬಾಕ್ಸಲ್ಲಿ 50 ರೂಪೀಸ್ ಇರುತ್ತೆ. ಹೌದು. ಇನ್ನೊಂದು 1500 ರೂಪೀಸ್ ಮಾಡಿದ್ದೀವಿ. ಅಂದರೆ ಯಾವುದೇ ಸಿನಿಮಾ ಬೇಕಾದ್ರೂ ನೋಡ್ಬೋದು. ಯಾವ್ದಾದ್ರು ನೋಡಿ, ಎಲ್ಲಾದ್ರೂ ನೋಡಿ. 49 ಶೋಸಲ್ಲಿ ನೀವು ಟೈಮ್ ಸಿಕ್ಕಿದಾಗ ಏನು ಶೋ ಯಾವ ಸಿನಿಮಾ ನೋಡೋಕ್ಕಾಗುತ್ತೆ ಎಲ್ಲ ನೋಡಿ. 1500 ರೂಪೀಸ್ ಒಬ್ರಿಗೆ. ಅದು ಆ ಪಾಸ್ ತಗೊಂಡು ಅವರು ಇನ್ನೊಬ್ರಿಗೆ ಕೊಡೋದಾದ್ರು ಅದು ಮಾಡ್ಬೋದು, ಅದು ನಡೀತದೆ. ಅವ್ರ ತಂದೆಗೋ ತಾಯಿಗೋ ಮಕ್ಳಿಗೆ ಅದು ನಡೀತದೆ. ಅಂದರೆ 1500 ರೂಪೀಸಲ್ಲಿ ಎಲ್ಲ ಶೋಸ್ ಎಲ್ಲ ಸಿನಿಮಾ ನೋಡ್ಬೋದು. ಅಂದರೆ ಎಷ್ಟು ದಿನ ಇರುತ್ತೆ ಅದು? 7 ಡೇಸ್ ಇರುತ್ತೆ. 7 ಡೇಸ್ನಲ್ಲಿ 28 ಸಿನಿಮಾ ನೋಡ್ಬೋದು. 28 ಸಿನಿಮಾ ಅಂತೂ ನೋಡ್ಬೋದು. ಅದ್ರಲ್ಲಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೋಡುವಂಥದ್ದು. ಸ್ವಲ್ಪ ಡ್ಯೂರೇಷನ್ ಸ್ವಲ್ಪ ಕಡಿಮೆ ಆಯ್ತು ಅಂತ ನನಗೆ ಅನಿಸ್ತು. 7 ಡೇಸ್ 7 ಡೇಸ್ ಅಲ್ಲ, ಇನ್ನೂ ಈಗ ಸ್ಟಾರ್ಟಿಂಗ್ ಮಾಡ್ತಿರೋದಲ್ಲ ಇದು. ಈಗ ಒಂದು ಹೇಗಿದೆ ರೆಸ್ಪಾನ್ಸ್ ನೋಡಿ. ಇದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇನ್ನೊಂದು ತುಳು ಫಿಲ್ಮ್ ಫೆಸ್ಟಿವಲ್ ಯಾಕೆ ಮಾಡಿದ್ರೆ ಅಂತ ಕೇಳಿದ್ರೆ, ಹೌದೌದು, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಈಗ ನಾವು ಮಾರ್ಕೆಟ್ ಮಾಡಬೇಕು ಅಂತೇಳಿ ಫೀಲ್ಡ್ ಇದು ಇಲ್ಲಿ ಮಾಡಿದ್ವಿ. ಈಗ ಮಂಗಳೂರಲ್ಲಿ ಸಿನಿಮಾ ನೋಡಿದ್ದಾರೆ ಹೆಚ್ಚಿನವರು. ಅದು ಇಲ್ಲಿ ಫಸ್ಟ್ ಪ್ರಯತ್ನ ಈ ಥರ ತುಳು ಫಿಲ್ಮ್ ಫೆಸ್ಟಿವಲ್. ಅದನ್ನ ನಾವು ಬೆಂಗಳೂರು ಮಾಡ್ತೀವಿ, ಬಾಂಬೆಲಿ ಮಾಡ್ತೀವಿ, ಹುಬ್ಳಿ, ಧಾರವಾಡ. ಅಂದ್ರೆ ನಮ್ಮ ತುಳುವರು ಅಲ್ಲೆಲ್ಲ ಇದ್ದಾರೆ. ಅಲ್ಲೊಂದು ಮಾರ್ಕೆಟ್ ಸೆಟ್ ಮಾಡ್ಬೇಕಂದ್ರೆ ಅಲ್ಲಿ ಮಾಡ್ತೀವಿ. ಅದೇ ತರ ಬೆಳೆಸ್ಕೊಂಡು ಹೋಗ್ತೇವೆ. ಇದಕ್ಕೊಂದು ಕಮಿಟಿ ಮಾಡ್ತಾ ಇದ್ವಿ ಎಲ್ಲ ಕಡೆ ಡಿಸ್ಟಿಕಲ್ಲಿ. ನಮ್ಮ ತುಳುವವರಿಗೆ ಅಲ್ಲಿ ಕನ್ನಡದಲ್ಲಿ ಗೊತ್ತಾಗುತ್ತೆ. ಈಗ ನಮ್ಮ ತಮಿಳ್ ನಮ್ಗೇನು ಬರ್ತಾ ಇಲ್ಲ, ತಮಿಳ್ ಸಿನಿಮಾ ನಾವು ನೋಡ್ತಾ ಇದ್ವಿ. ಅಂದ್ರೆ ಒಳ್ಳೊಳ್ಳೆ ಸಿನಿಮಾ ನೋಡ್ತಾ ಇದ್ದಾಗ ಆಟೋಮೆಟಿಕ್ ಹಿಟ್ ಆಗ್ತೀವಿ. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಭಾಷೆ ಸಿನಿಮಾ ಬರುತ್ತೆ. ನಮ್ಮಲ್ಲಿರುವ ಒಂದು ಭಾಷೆ ಯಾಕೆ ನಾವು ಕರ್ನಾಟಕದವರಿಗೆ ಬೇರೆ ಕಡೆಯಲ್ಲಿ ತೋರಿಸ್ಬಾರ್ದು? ಆ ಥರದಲ್ಲಿ ಒಂದು ಇದೆ ಪ್ಲಾಟ್ಫಾರ್ಮ್. ಫಸ್ಟ್ ಟೈಮ್ ಇದು ಇಲ್ಲಿ, ನೆಕ್ಸ್ಟ್ ಅಲ್ಲಿ ಆ ಕಡೆ ಮಾಡ್ತೀವಿ. ಇದಿವಾಗ ಮುಖ್ಯವಾಗಿ ಏನಂತ ಹೇಳಿದ್ರೆ ಸಮಸ್ಯೆ ಇರುವಂಥದ್ದು ತುಳುಗೆ ಒಂದು ತುಳು ಸಿನಿಮಾಕ್ಕೆ ಒಂದು ಅಧಿಕೃತವಾದಂತಹ ಒಂದು ಚೇಂಬರ್, ಅದರ ಅವಶ್ಯಕತೆ ಬಗ್ಗೆ ನೀವು ನಿರ್ಮಾಪಕರಾಗಿ ಹೇಳ್ತೀರಾ? ಈಗ ನಿರ್ಮಾಪಕರ ಸಂಘ ಆಗಿದೆ ಈಗ. ಹೌದು. ನಮಗೆ ಫಿಲ್ಮ್ ಚೇಂಬರ್ ಇವಾಗ ಅವಶ್ಯಕತೆ ಇಲ್ಲ ಇವಾಗ. ಅಂದರೆ ಸೆನ್ಸಾರ್ ಮಾಡಲಿಕ್ಕೆ ನಿಮಗೆ ಬೇರೆ ಬೇರೆ ಸಮಸ್ಯೆಗಳು ಇರ್ತದೆ. ಸೆನ್ಸರ್ಗೆ ಬೆಂಗಳೂರು ಹೋಗ್ತಾ ಇದ್ದಾರೆ. ಅಂದ್ರೆ ನೋಡಿ, ಈಗ ಇಲ್ಲಿಗೆ ಒಂದು ಸೆನ್ಸರ್ ಆಫೀಸ್ ಇಲ್ಲ ಓಪನ್ ಆಗ್ಬೇಕಂದ್ರೆ ಇಲ್ಲೊಂದು ಆತರ ಸ್ಟುಡಿಯೋ ಬೇಕು, ಇದು ಬೇಕು, ಏನು ಪ್ರೊಜೆಕ್ಟರ್ ಆಗಿರೋಂತ ಬೇಕು. ಅಲ್ಲಿಂದ ಆಫೀಸರ್ಗಳು ಇಲ್ಲಿ ಬಂದು ನೋಡೋದಾದ್ರೂ ಅದಂತೂ ಒಂದು ಥಿಯೇಟರ್ ಬೇಕಾಗುತ್ತೆ. ಅಂದ್ರೆ ನಮ್ಮ ತುಳುವರೇ ಚೇಂಬರ್ ನಲ್ಲಿ ಪ್ರೆಸಿಡೆಂಟ್ ಆಗಿ ಅಥವಾ ಸೆನ್ಸರ್ ಅದು ಗೌರ್ಮೆಂಟ್ ಬಾಡಿ, ಅದರಲ್ಲಿ ಕೆಲ ಸದಸ್ಯರುಗಳನ್ನ ಆಯ್ಕೆ ಮಾಡ್ತಾರೆ. ಅದು ನಮ್ಮ ತುಳು ಸಿನಿಮಾ ತುಳುವರೇ ನೋಡೋದು. ಹೌದು. ಆಗಿರುವಾಗ ನಿಮ್ಗೇನಾದ್ರು
ನಿಮ್ಗೇನಾದ್ರು ಡಿಮಾಂಡ್ ಇದೆಯಾ? ಅಂದ್ರೆ ತುಳು ಕೆಲವೊಂದು ಫಿಲ್ಮ್ಗಳಿಗೆ ಟೈಟಲ್ ರಿಜಿಸ್ಟ್ರೇಷನ್ ಅಲ್ಲಿ ಅಥವಾ ಡೈಲಾಗ್ನಲ್ಲಿ ಮುಂದಿನ ದಿನಗಳಲ್ಲಿ ಕಾಂಟ್ರವರ್ಸಿ ಬರ್ಬೋದು, ಇವಾಗ ಸಾಫ್ಟ್ ಆಗಿ ಹೋಗ್ತದೆ. ಈಗ ತುಳು ಅಲ್ಲಿ ಫಿಲ್ಮ್ ವಾಣಿಜ್ಯ ಮಂಡಳಿಯಲ್ಲಿ ಅಲ್ಲಿ ಆಲ್ರೆಡಿ ತುಳುವರೇ ಇದ್ದಾರೆ, ಒಬ್ರು ಇದ್ದಾರೆ, ಒಬ್ರನ್ನ ಇಟ್ಕೊಂಡಿರ್ತಾರೆ, ಆ ಭಾಷೆ ಇರ್ತಕ್ಕಂಥವ್ರನ್ನ ಇಟ್ಕೊಂಡಿರ್ತಾರೆ. ಇನ್ನು ಸೆನ್ಸರ್ ಆಫೀಸಲ್ಲಿ ತುಳುವರನ್ನೇ ಇಟ್ಕೊಂಡೇ ಸಿನಿಮಾ ತೋರಿಸ್ತಾರೆ ಹೆಚ್ಚಾಗಿ. ಅಲ್ಲಿ ತುಳುವರು ಇದ್ದೇ ಇರ್ತಾರೆ, ತುಳುವರು ಇಲ್ಲದೆ ಅವರು ಸೆನ್ಸರ್ ಕಟ್ ಕೊಡೋಕ್ಕಾಗಲ್ಲ. ನಾವು ಅವ್ರೇನೋ ಕಟ್ ಕೊಟ್ರೆ ನಾವು ಕ್ವಶನ್ ಕೇಳ್ತೀವಲ್ಲ, ನಾವು ಕೇಳ್ತೀವಲ್ಲ ಯಾಕೆ ಸರ್ ಕಟ್ ಮಾಡಿದ್ರಿ ಅಂತ ಕೇಳ್ತೀವಿ, ಅದಕ್ಕೆ ಅವರು ಆನ್ಸರ್ ಕೊಡಬೇಕು. ಅದ ಯಾಕೆ ಕಟ್ ಮಾಡಿದ್ದಕ್ಕೆ ಅವ್ರು ನಾವು ಇದು ಮಾಡಬೇಕು. ವೀಕ್ಷಕರೇ, ನಾವು ತುಳು ನಿರ್ಮಾಪಕ ಸಂಘದ ಅಧ್ಯಕ್ಷರ ಜೊತೆಗೆ ಹಾಗೇನೆ ಅವರ ಪದಾಧಿಕಾರಿಗಳ ಜೊತೆಗೂ ಕೂಡ ಮಾತಾಡ್ತಿದ್ದೆವು. ಈಗ ಒಂದು ಸಣ್ಣ ವಿರಾಮ, ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ವೀಕ್ಷಕರೇ, ನಾವು ತುಳು ಸಿನಿಮಾ ಹಬ್ಬದ ಬಗ್ಗೆ ಮಾತಾಡ್ತಿದ್ವಿ. ತುಳು ಚಲನಚಿತ್ರ ಹಬ್ಬ ಅಥವಾ ತುಳು ಸಿನಿಮಾ ಪರ್ಬ, ಇದರ ಬಗ್ಗೆ ಮಾತಾಡ್ತಿದ್ದೆವು. ನಮ್ಮ ಜೊತೆ ರಾಜೇಶ್ ಬ್ರಹ್ಮಾವರವರು ವಿಚಾರವನ್ನು ಹೇಳ್ತಾ ಇದ್ರು. ಅಂದರೆ ತುಳು ಸಿನಿಮಾ ಹಬ್ಬವನ್ನು ಯಾಕೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರು. ಈಗ ನಮ್ಮ ಜೊತೆ ತುಳು ನಿರ್ಮಾಪಕರ, ತುಳು ಚಲನಚಿತ್ರ ನಿರ್ಮಾಪಕರ ಕಾರ್ಯದರ್ಶಿಗಳಾದಂತಹ ಸಚಿನ್ ಅವರು ಹೇಳ್ತಾರೆ ಯಾಕೆ ಈ ತುಳು ನಿರ್ಮಾಪಕರ ಸಂಘ ರೂಪುಗೊಂಡಿತು ಅಂತ ಹೇಳುವ ಬಗ್ಗೆ ವಿಚಾರವನ್ನು ಹೇಳ್ತಾರೆ. ತುಳು ನಿರ್ಮಾಪಕರ ಸಂಘ ಮುಂಚೆಯಿಂದಲೇ ಒಂದಿದ್ದ ಒಂದು ಆಲೋಚನೆ, ಅಂದರೆ ತುಂಬ ಸಮಸ್ಯೆಗಳಿಲ್ಲಿ ಇದೆ ಅಂತೇಳಿ ಆದ ಕೂಡಲೇ ಅದನ್ನೊಂದು ನಿವಾರಿಸಬೇಕಾದ್ರೆ ಯಾವುದಾದ್ರೂ ಒಂದು ಸೋರ್ಸ್ ಬೇಕು. ಸೊ ಆ ಸೋರ್ಸ್ ಏನಿದೆ, ಆ ಪವರ್ ಏನಿದೆ, ಅದು ಎಲ್ಲರೂ ಸೇರಿದರೆ ಮಾತ್ರ ಬರೋದು. ಸೊ ಆ ಪವರ್ ಕ್ರಿಯೇಟ್ ಆಗಬೇಕು ಅಂತ ಹೇಳೋ ಉದ್ದೇಶ ಎಲ್ಲರ ಹತ್ರನೂ ಇತ್ತು. ಸೊ ಎಷ್ಟೋ ವರ್ಷದಿಂದ ಅದ್ರ ಬಗ್ಗೆ ಆಲೋಚನೆಗಳಿತ್ತು, ಮಾಡಬೇಕು ಅಂತ ಇತ್ತು. ಎಲ್ಲರೂ ಅದರ ಬಗ್ಗೆ ಒಂದಷ್ಟು ಮೀಟಿಂಗ್ಗಳು ಅದೆಲ್ಲ ನಡೀತಾ ಇತ್ತು. ಆದರೆ ಸರಿಯಾಗಿ ನಾವು ಕಳೆದ ವರ್ಷದಿಂದ 1 ವರ್ಷ ಆಯಿತು ಈಗ ನಿರ್ಮಾಪಕರ ಸಂಘ ಅಸ್ತಿತ್ವಕ್ಕೆ ಬಂದು, ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಯಾರೆಲ್ಲ ಹಳೆ ಪ್ರೊಡ್ಯೂಸರ್ಸ್ ಇದ್ದಾರೆ, ನ್ಯೂ ಪ್ರೊಡ್ಯೂಸರ್ಸ್ ಇದ್ದಾರೆ, ಹಾಗೆಯೇ ಡೈರೆಕ್ಟರ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಎಲ್ಲರನ್ನೊಂದು ಸೇರಿಸಿ ಒಂದು ಡಿಸ್ಕಷನ್ಸ್ ಎಲ್ಲ ಮಾಡಿ, ಇಲ್ಲ ನಮ್ಗೆ ಬೇಕು, ಇಂಡಸ್ಟ್ರಿ ಬೆಳಿಬೇಕಾದ್ರೆ ನಮಗೊಂದು ಸಂಘ ಬೇಕು, ನಿರ್ಮಾಪಕರ ಸಂಘ ಇದ್ದರೆ ಆಗತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಹೋದ್ವಿ. ಸೊ ಆ ಒಂದು ಉದ್ದೇಶದಿಂದ ನಿರ್ಮಾಪಕರ ಸಂಘ ಸ್ಥಾಪನೆ ಆಯಿತು. ಇದರ ಮೂಲಕ ನೀವು ಇನ್ನು ಬೇರೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಇದ್ದೀರಿ? ಅಂದರೆ ತುಳು ಸಿನಿಮಾ ರಂಗವನ್ನು ಬೆಳೆಸಲಿಕ್ಕೆ ಈಗಾಗಲೇ ಬೆಳೀತಾ ಇದೆ. ಈಗಾಗಲೇ ಪ್ರಕಾರ ಈಗ ನೀವು 49 ಫಿಲಮ್ಸನ್ನು ನೀವು ತೋರಿಸ್ಲಿಕ್ಕೆ ಇದ್ದೀರಿ. ಅಂದರೆ ಸಿನಿಪೊಲೀಸ್ ಮತ್ತು ಡಾನ್ ಬಾಸ್ಕೋದಲ್ಲಿ ಶೋ ಮಾಡಲಿಕ್ಕೆ ಇದ್ದೀರಿ. ಹಾಗೆಯೇ 89 ಏನೋ ಫಿಲಮ್ಸ್, 86 ಫಿಲಮ್ಸ್ ಬಂದಿದೆ. ಇದು ಹೀಗೇನೆ ತಿಂಗಳಿಗೊಂದು ಫಿಲ್ಮ್ ಬರಲಿಕ್ಕೆ ಚಾನ್ಸಸ್ ಇರ್ಬೋದು. ಅದನ್ನು ಹೇಗೆ ನೀವು ಪ್ರಮೋಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ? ಅಂದರೆ ಆರ್ಟಿಸ್ಟ್ಗಳು ತುಂಬ ಇದ್ದಾರೆ, ಇಂಟೆನ್ಷನ್ ಇರುವವರು, ನಾನು ಆರ್ಟಿಸ್ಟ್ ಆಗಬೇಕು, ನಾನು ಟೆಕ್ನಿಷಿಯನ್ ಆಗಬೇಕು ಅಂತ ಇರುವವರು ಇರ್ತಾರೆ. ನೀವು ಖಂಡಿತ ಆಪರ್ಚುನಿಟೀಸ್ ತುಳು ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದೆ. ತುಳು ಇಂಡಸ್ಟ್ರಿಲಿ ಸಿನಿಮಾ ಬರ್ತದೆ ಅಂತ ಅದರ ಅರ್ಥ ತುಂಬ ಆರ್ಟಿಸ್ಟ್ಗಳು ಬೆಳೀತಾ ಇದ್ದಾರೆ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಒಂದಷ್ಟು ಡೈರೆಕ್ಟರ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ, ಒಂದು ಸ್ಟಾರ್ಟಪ್ ಅಂತ ಹೇಳ್ಬೋದು. ಇಲ್ಲಿಂದ ಸ್ಟಾರ್ಟಪ್ ಆಗಿಬಿಟ್ಟು ಗೊತ್ತಿಲ್ಲ, ದೊಡ್ಡ ಡೈರೆಕ್ಟರ್ ಆಗ್ಬೋದು, ದೊಡ್ಡ ಟೆಕ್ನಿಷಿಯನ್ ಆಗ್ಬೋದು, ಏನೋ ಆಗ್ಬೋದು. ಸೊ ಒಂದು ಚಿಕ್ಕ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಸ್ಟಾರ್ಟಪ್ ಸಿಗ್ತದೆ. ಆದರೆ ಸಮಸ್ಯೆ ಇರೋದು ಅದೇ, ಈಗ ಪ್ರೊಡ್ಯೂಸರ್ ಆದವನು ನಾನು ಸಿನಿಮಾಗೆ ದುಡ್ಡು ಹಾಕಬೇಕು ಅಂತೇಳಿ ಅವು ಅಲ್ಲಿ ಮಾರ್ಕೆಟ್ ಇರಬೇಕು. ಈಗ ಫಿಲ್ಮ್ ಫೆಸ್ಟಿವಲ್ ಮೂಲಕ ನಾವೇನು ಮಾಡ್ತಿದ್ದೀವಿ ಅಂದರೆ ಈ 86 ಸಿನಿಮಾ ರಿಲೀಸ್ ಆಗಿದೆ ಇದುವರೆಗೂ. ಈ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಂತ ನಾವು ತೋರಿಸ್ಕೊಡ್ತಿದ್ದೀವಿ. ಸೊ ಇದ್ರ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಮಾರ್ಕೆಟ್ ಯಾವ ರೀತಿ ಸೇಫ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ಗೆ ಯಾವ ರೀತಿ ಸೇಫಾಗಿ ಇನ್ವೆಸ್ಟ್ ಮಾಡಿ ಸೇಫಾಗಿ ರಿಟರ್ನ್ಸ್ ತೆಗಿಬೋದು,
ಅಂದರೆ ಅವ್ರಿಗೂ ಒಂದು ಧೈರ್ಯ ಇರುತ್ತೆ. ಅಂದರೆ ಒಬ್ಬನ ನಂಬೋದು, ಅಂದರೆ ಒಂದು ಡೈರೆಕ್ಟರನ್ನು ನಂಬಿಟ್ಟು ಒಂದು ದುಡ್ಡು ಹಾಕ್ತಾನೆ, ಇಲ್ಲಾಂದರೆ ಆರ್ಟಿಸ್ಟನ್ನು ನಂಬಿಟ್ಟು ದುಡ್ಡು ಹಾಕ್ತಾನೆ. ಒಂದಷ್ಟು ಆರ್ಟಿಸ್ಟ್ ಬೆಳೀತಾರೆ, ಒಂದಷ್ಟು ಡೈರೆಕ್ಟರ್ಸ್ ಬೆಳೀತಾರೆ, ಟೆಕ್ನಿಷಿಯನ್ಸ್ ಬೆಳೀತಾರೆ. ಸೊ ನಮ್ಮ ಉದ್ದೇಶ ಮೊದಲನೇದಾಗಿ ಇಂಡಸ್ಟ್ರಿ ಎಷ್ಟು ದೊಡ್ಡದಿದೆ ಇಲ್ಲಿ ಮಂಗಳೂರಲ್ಲಿ ಗೊತ್ತಾದರೆ ಸಾಕಾಗಲ್ಲ, ಇಡೀ ಭಾರತದಾದ್ಯಂತ ಇದು ಪ್ರಪಂಚದಾದ್ಯಂತ ಗೊತ್ತಾಗಬೇಕು ಎಷ್ಟು ದೊಡ್ಡದಿದೆ ಇಂಡಸ್ಟ್ರಿ ಅನ್ನೋದು. ಅದಾದ ನಂತರ ಅದಕ್ಕೆ ಮಾರ್ಕೆಟ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ರಿಟರ್ನ್ಸ್ ತೆಗಿಬೋದು, ವೆರಿ ಇಂಪಾರ್ಟೆಂಟ್. ಖಾಲಿ ಸಿನಿಮಾ ಬರ್ತಾ ಇದೆ, ವರ್ಷಕ್ಕೆ 10-20 ಸಿನಿಮಾ ಬರ್ತಾ ಇದ್ರೆ ಸಾಕಾಗಲ್ಲ. 20 ಸಿನಿಮಾನು ಸೇಫ್ ಆಗೋದು ತುಂಬ ಇಂಪಾರ್ಟೆಂಟ್, ಹಾಕಿ ದುಡ್ಡು ರಿಟರ್ನ್ ತೆಗಿಯೋದು ತುಂಬ ಇಂಪಾರ್ಟೆಂಟ್. ಸೊ ಆ ಮಾರ್ಕೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿರೋ ಪ್ರಕಾರ ಸಬ್ಸಿಡಿ ವಿಚಾರ ಆಗಿರ್ಬೋದು, ಥಿಯೇಟ್ರ್ ವಿಚಾರ ಆಗಿರ್ಬೋದು, ವಿಡಿಯೋ ಥಿಯೇಟರ್ ಕಾನ್ಸೆಪ್ಟ್ ವಿಚಾರ, ಇದೆಲ್ಲ ಆಲ್ರೆಡಿ ನಾವು ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಫಿಲ್ಮ್ ಫೆಸ್ಟಿವಲ್ ಆದ ಕೂಡಲೇ ನಮ್ಮ ಮುಂದಿನ ಕಾರ್ಯಕ್ರಮ ಇದೇ ಆಗಿರುತ್ತೆ. ಸೊ ಇದ್ರ ಮೂಲಕ ಮಾರ್ಕೆಟ್ ಕ್ರಿಯೇಟ್ ಮಾಡ್ತೀವಿ, ನಮ್ಗೆ ಕಾನ್ಫಿಡೆನ್ಸ್ ಇದೆ, ಮಾಡೇ ಮಾಡ್ತೀವಿ ಅಂತ ಹೇಳ್ತೀನಿ. ಅಂದರೆ ಕೋಸ್ಟಲ್ ವುಡ್ಗೆ ಒಂದು ಬೇಸ್ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಎಲ್ಲದೂ ಇದೆ. ಖಂಡಿತ ಯಾರಾದ್ರೂ ಒಂದು ಇನಿಷಿಯೇಟ್ ತೆಗಿಲೇಬೇಕು ಒಂದು ಬೇಸ್ ಕ್ರಿಯೇಟ್ ಮಾಡಬೇಕಾದ್ರೆ. ಸೊ ನಿರ್ಮಾಪಕರಿಂದ ಅದು ಸಾಧ್ಯ ಇದೆ. ಎಲ್ಲ ನಿರ್ಮಾಪಕರು ಸೇರಿ ನಾವು ಇಷ್ಟು ಬಂಡವಾಳ ಹಾಕ್ತಿದ್ದೀವಿ ಅಂತೇಳಿ ಆದರೆ ನಾವೆಲ್ಲ ಸೇರ್ಕೊಂಡು ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡೋದು ದೊಡ್ಡ ಕಷ್ಟ ಆಗತ್ತೆ. ಇದುವರೆಗೆ ಸಿನಿಮಾ ಸ್ವಲ್ಪ ಕಮ್ಮಿ ಇತ್ತು, ಸೊ ಪ್ರೊಡ್ಯೂಸರ್ಸ್ ಕಮ್ಮಿ ಇದ್ದರು. ಈಗ ಸಿನಿಮಾ ಜಾಸ್ತಿ ಇದೆ, ಪ್ರೊಡ್ಯೂಸರ್ಸ್ ಜಾಸ್ತಿ ಇದ್ದೇವೆ, ಟೆಕ್ನಿಷಿಯನ್ಸ್ ಜಾಸ್ತಿ ಇದ್ದೇವೆ, ಸ್ಟ್ರೆಂತ್ ಜಾಸ್ತಿ ಇದೆ. ಆ ಸ್ಟ್ರೆಂತನ್ನು ನಾವು ಈ ಫಿಲ್ಮ್ ಫೆಸ್ಟಿವಲ್ ಮೂಲಕ ತೋರಿಸ್ತಿದ್ದೀವಿ. ಸೊ ಇದ್ರ ಮೂಲಕ ನಾವು ಇನ್ನಷ್ಟು ಆ ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ತೀವಿ. ಕಾಮಿ ಸರ್ ಅವರು ಸ್ವಲ್ಪ ಹಳೆಯ ಸಿನಿಮಾಗಳು ಬರಲಿಕ್ಕಿರುವ ಈ ನಮ್ಮ ಎಕ್ಸಿಬಿಷನ್ ಇದು ಫಿಲ್ಮ್ ಫೆಸ್ಟಿವಲಲ್ಲಿ ನೀವು ಮಾಡಲಿಕ್ಕಿರುವಂಥ ತೋರಿಸಲಿಕ್ಕಿರುವಂಥ ಫಿಲ್ಮ್ಗಳ ಬಗ್ಗೆ ಸ್ವಲ್ಪ ಯಾವುದಾದ್ರು ನಿಮಗೆ ಇಷ್ಟವಾದ ಒಂದು ಫಿಲ್ಮನ್ನು ಹೇಳಿ. ನೀವು ಸಿನಿಮಾ ಅಂತೇಳಿ ಇದು ಹೆಸರಾಗಿರುವಂಥವರು. ಕೋಟೆ ಚೆನ್ನಯ ಮತ್ತು ಹಳೆಯ ಕೋಟೆ ಚೆನ್ನಯ ಮತ್ತು ಚಾಲಿಲು ಪೋಲಿಲು ಒರಿಯಾಡ್ ದೊರೆಸ ಮತ್ತು ಎಕ್ಕಸಕ, ಕೆಲವು ತುಂಬ ಹಳೆಯದು ಪಿಕ್ಚರೆಲ್ಲ ಇದೆ. ಕೆಲವರು ನೋಡ್ತಾರೆ, ಕೆಲವರು ನೋಡಲಿಲ್ಲ. ತುಂಬ ಇನ್ನೊಮ್ಮೆ ನೋಡುವ ಅವಕಾಶ ಎಲ್ಲರಿಗೂ ಸಿಕ್ಕಿದೆ. ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಪ್ರಕಾರ ಈಗ ಇಲ್ಲಿಯ ತುಳುವ ಜನರೇ ತುಳು ಕೆಲವು ಫಿಲ್ಮ್ಗಳನ್ನು ನೋಡ್ತಾ ಇಲ್ಲ ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ ಇದೆ, ನೀವೇನು ಹೇಳ್ತೀರಿ? ಅದಾವುದು ಯಾರು ನೋಡೋದಿಲ್ಲ, ತುಂಬ ಜನ ನಮ್ಮ ತುಳು ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿದರೆ ಎಲ್ಲರ ಹಾಕಿದ ಹಣ ಬರ್ಬೋದು. ಈ ಸಿನಿಮಾ ನಿರ್ಮಾಣ ಅಂತ ಹೇಳುವಂಥದ್ದು ಯಾವ ಥರ ಅಂತೇಳಿ ಕಷ್ಟಗಳು, ಅದ್ರ ಬಗ್ಗೆ ಒಂದು 2 ಮಾತು. ಕಷ್ಟ ಎಲ್ಲ ತುಂಬ ಇದೆ. ನಿರ್ಮಾಪಕರದು, ಪ್ರೊಡ್ಯೂಸರ್ ಅವರೇ ಹಣ ಹಾಕೋದು, ಅವರ ಕಷ್ಟ ಎಲ್ಲ ಕಲಾವಿದರು ನೋಡಿದರೆ. ಅಂದರೆ ನಿರ್ಮಾಪಕನಿಗೆ ಫಸ್ಟ್ ಕಷ್ಟ ಇರೋದು ನಿರ್ಮಾಪಕ ಫಸ್ಟ್, ಆಮೇಲೆ ಬೇರೆ ಎಲ್ಲರಿಗೂ ಇರ್ತದೆ. ನಿರ್ಮಾಪಕರು ದುಡ್ಡು ತಗೊಂಬರ್ಬೇಕು, ಆಮೇಲೆ ರಿಲೀಸ್ ಮಾಡಬೇಕು, ಆಮೇಲೆ ರಿಲೀಸ್ ಆದ್ರ ಮೇಲೆ ಕಷ್ಟ ಸುಖನು ಅವರೊಬ್ಬರೇ ಮಾಡೋದು. ನಿರ್ಮಾಪಕ ಅವರಿಗೆ ತುಂಬ ಕಷ್ಟ ಇರೋದು. ಮತ್ತು ಬೇರೆಯವರೆಲ್ಲ ಸಪೋರ್ಟ್ ಮಾಡ್ತಾರೆ, ಒಂದೇ ಒಬ್ಬರಿಂದ ಆಗಲ್ಲ. ದುಡ್ಡಿದೆ ಅಂತ ಹೇಳ್ಬಿಟ್ಟು ಕಲಾವಿದರಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ, ಅಥವಾ ಟೆಕ್ನಿಷಿಯನ್ ಇಲ್ಲ ಅಂದರೆ. ಹಾಗೆ ಎಲ್ಲ ಸೇರಿಕೊಂಡು ಒಂದು ಚಿತ್ರರಂಗ ಆಗೋದು. ಈ ಅಸೋಸಿಯೇಷನ್ ಆಗಿದ್ದರಿಂದ ಏನಂತ ಹೇಳಿದ್ರೆ ಫಸ್ಟು ಸಿನಿಮಾ ವಾರಕ್ಕೊಂದು ಎರಡು ಅಂದರೆ ಕಂಟಿನ್ಯೂ ಸಿನಿಮಾ ರಿಲೀಸ್ ಆಗ್ತಾಯಿತ್ತು. ಈಗ ಅಸೋಸಿಯೇಷನ್ ಆದ್ರ ಮೇಲೆ ಒಂದು ರೂಲ್ಸ್ ಮಾಡಿದ್ವಿ, 3 ವಾರಕ್ಕಿಂತ ಕಮ್ಮಿ ಯಾವ ಸಿನಿಮಾ ಹೊರಗಡೆ ಬರಬಾರ್ದು, 3 ವಾರ ಆದಮೇಲೆ ಬರಬೇಕಂತ. ಫ್ಲಾಪ್ ಆಗಲಿ ಹಿಟ್ ಆಗಲಿ 3 ವಾರ ಆದಮೇಲೆ ಸಿನಿಮಾ ಬರಬೇಕು ಅನ್ನೋದು ಒಂದು ರೂಲ್ ಮಾಡಿದ್ವಿ. ಅದೇ ಥರ ನಡ್ಕೊಂಡು ಹೋಗಿದೆ. ಅದೇ ಥರ ಒಂದು ಎಲ್ಲರಿಗೊಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಮೊದಲೇನಾಗಿದೆ, ಈ ವಾರ ಇವ್ರು ರಿಲೀಸ್ ಮಾಡಿ ನೆಕ್ಸ್ಟ್ ವಾರ ನಾನು ಮಾಡೋದು, ನೆಕ್ಸ್ಟ್ ವಾರ ಇವ್ರು ಮಾಡೋದು, ಕಂಟಿನ್ಯೂಸ್. ಜನ ಯಾವ ಸಿನಿಮಾ ನೋಡ್ಬೇಕಂತ ಗೊತ್ತಾಗಲ್ಲ, ಪಬ್ಲಿಸಿಟಿ ಮಾಡಿದ್ರೂ ರೀಚ್ ಆಗಲ್ಲ. ಈ ಥರದ ಏನು 3 ವಾರಕ್ಕೊಂದು ಸಿನಿಮಾ ರಿಲೀಸ್ ಮಾಡಬೇಕಂತ ಒಂದು ಕಾನೂನು ಮಾಡಿದ್ದೀವಿ. ಅದೇ ಥರ ನಡ್ಕೊಂಡು ಹೋಗಿದ್ವಿ. ಆಮೇಲೆ ಸಂಘ ಅಂತ ಒಟ್ಟಿಗೆ ಆದ್ರ ಮೇಲೆ ಚಿತ್ರರಂಗಕ್ಕೆ ಅಥವಾ ನಿರ್ಮಾಪಕರಿಗೆ ಎಲ್ಲರಿಗೂ ಅನುಕೂಲನೇ. ನಾವೇನೇ ಎಲ್ಲೇ ಹೋಗಿ ಮಾತಾಡ್ಬೇಕಂದ್ರೆ ಗ್ರೂಪಾಗಿ ಮಾತಾಡ್ತೀವಿ. ಸಿಂಗಲ್ ಆಗಿ ಒಬ್ರು ಮಾತಾಡೋಕೆ ಕಷ್ಟ ಆಗುತ್ತೆ, ಯಾರು ಕೇಳಲ್ಲ. ಗ್ರೂಪ್ ಅಂದರೆ ಸಂಘಕ್ಕೊಂದು ಬೆಲೆ ಇರುತ್ತೆ, ಅದು ಕೇಳೋಕ್ಕೊಂದು ಅವಕಾಶ ಇರುತ್ತೆ. ಥಿಯೇಟರ್ ಈಗ ಕೆಲವೊಂದು ಥಿಯೇಟರ್ಗಳಲ್ಲೆಲ್ಲ ನಮಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ನಿರ್ಮಾಪಕರಲ್ಲಿ ಹೇಳಿದ್ದಾರೆ. ಅದು ಈ ಫಿಲ್ಮ್ ಫೆಸ್ಟಿವಲ್ ಆದಮೇಲೆ ಅದ್ರ ಬಗ್ಗೆ ಒಂದು ಗಮನ ಆಗ್ತಿದೆ. ಅಂದರೆ ನಮ್ಮ ಸಂಘ ನಮಗೋಸ್ಕರ ಅಂದರೆ ನಮಗೆ ತೊಂದರೆ ಆದಾಗ ಅದು ನಾವು ಉಪಯೋಗಿಸೋಕ್ಕೆ, ಇದರಿಂದ ಒಳ್ಳೊಳ್ಳೆ ಚಿತ್ರ ಕೊಡೋದಕ್ಕೂ ಒಂದು ಪ್ರಯತ್ನ ಪಡ್ತೀವಿ. ಇದು ಇವಾಗ ನಾನು ಮುಖ್ಯವಾಗಿ ನಿಮ್ಮ ಹತ್ರ ಕೇಳಲಿಕ್ಕೆ, ಸಚಿನ್ ಅವ್ರದ್ದು ಕೇಳಲಿಕ್ಕೆ
ನೀವು ಎಷ್ಟು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದೀರಿ? ನಾನು ಒಂದು ಚಂಡಿಕೋರಿ. ಚಂಡಿಕೋರಿ, ಹೌದು. ಹೌದು. ಇದರ ಅನುಭವ ಹೇಗೆ? ನೀವು ನಿರ್ಮಾಪಕರಾಗಿ ಹೇಗೆ? ನಾನು ಸಿನಿಮಾ ರಂಗದಲ್ಲಿ ಅದೇ ಚಂಡಿಕೋರಿ ನಾನು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ. ಹಂಗೇನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಹೇಳ್ಕೊಂಡು ಬರ್ಸದಲ್ಲಿ ವರ್ಕ್ ಮಾಡಿದ್ದೀನಿ. ಆಮೇಲೆ ನನ್ನದೇ ಡಿಸ್ಟ್ರಿಬ್ಯೂಷನ್ ಕಂಪನಿ ಇದೆ, ಗುರುವೀರ್ ಅಂತ ಹೇಳ್ಕೊಂಡು. ಸೊ ಚಿತ್ರರಂಗ ಅದೇ ಇವ್ರು ಹೇಳ್ದಂಗೆ ತುಂಬಾ ರಿಸ್ಕ್ ಫ್ಯಾಕ್ಟರ್ ಇದೆ ಪ್ರೊಡ್ಯೂಸರ್ಗೆ. ಗೊತ್ತಾಗಲ್ಲ, ನಾವು ದುಡ್ಡು ಹಾಕ್ತಾ ಹೋಗ್ತೀವಿ. ಒಮ್ಮೊಮ್ಮೆ ಹೆಂಗಿರುತ್ತೆ ಅಂದರೆ ಸ್ಟೋರಿ ಒಂದು ಬಜೆಟ್ ಅಂತ ಪ್ಲ್ಯಾನ್ ಮಾಡಿರ್ತೀವಿ, 20 ಲಕ್ಷದಲ್ಲಿ ಮುಗಿಸ್ಬೇಕು ಅಂತ. ಹೋಗ್ತಾ 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 ಗೊತ್ತಾಗಲ್ಲ, ಸ್ಕ್ರಿಪ್ಟ್ ಕೇಳತ್ತೆ. ಯಾರ್ದು ತಪ್ಪಿಲ್ಲ, ಸ್ಕ್ರಿಪ್ಟ್ ಕೇಳತ್ತೆ ಅಂತ ಹೇಳುವಾಗ ಅಲ್ಲಿ ಕೊಡಲೇಬೇಕಾಗತ್ತೆ. ಒಮ್ಮೆ ಸ್ಟಾರ್ಟ್ ಆದ ನಂತರ ಆ ಪ್ರೊಸೆಸ್ನ ಅರ್ಧದಲ್ಲಿ ನಿಲ್ಲಿಸೋ ಹಂಗಿಲ್ಲ. ಸೊ ಎಂಡ್ ಆಫ್ ದಿ ಡೇ ಅದು ಪಬ್ಲಿಸಿಟಿ, ಆ ಖರ್ಚು ಈ ಖರ್ಚು ಅಂತೇಳಿ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಹೋಗುತ್ತೆ, ಏನು ಅಂತ ಗೊತ್ತಾಗಲ್ಲ. ಆದರೆ ಎಂಡ್ ಆಫ್ ದಿ ಡೇ ಅದೇ ಪ್ರಾಬ್ಲಮ್, ಅದೇ ಇಶ್ಯೂಸ್ ಮಾರ್ಕೆಟ್ಸ್ ಅಂದಿದೆ, ಅದೇ ಮೇಜರ್ ಇಶ್ಯೂಸ್. ಸೊ ಅದೊಂದು ಕ್ಲಿಯರ್ ಆಗಿಬಿಟ್ರೆ ಎಲ್ಲನೂ ಸರಿಯಾಗಿ. ರಾಜೇಶ್ ಸರ್ ಅವರೇ, ನಾವು ಹಾಗೇನೆ ಸಚಿನ್ ಅವರೇ, ಮಮ್ಮಿ ಕೊಡಿಯಲ್ ಬೈಲ್ ಅವರೇ, ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ತುಳು ಸಿನಿಮಾ ಪರ್ಬ ಅಥವಾ ತುಳು ಸಿನಿಮಾ ಹಬ್ಬ ಸಿನಿಪೊಲಿಸ್ ಮತ್ತು ಡಾನ್ ಬಾಸ್ಕೋ ಹಾಲ್ನಲ್ಲಿ ನಡೆಯಲಿಕ್ಕಿದೆ. ಇದರ ಬಗ್ಗೆ ಸವಿವರವಾಗಿ ನಮಗೆ ಇವರು ಮೂವರು ಕೂಡ, ಸಚಿನ್ ಅವರು, ಹಾಗೆಯೇ ರಾಜೇಶ್ ಬ್ರಹ್ಮಾವರವರು, ಪಮ್ಮಿ ಕೊಡಿಯಲ್ ಬೈಲ್ ಅವರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ವೀಕ್ಷಕರೇ, ಇದು ಇಂದಿನ ವಿಶೇಷ ಸಿನಿಮಾ ಪರ್ಬ.